ಒಂದ್ಸರಿ ನಾವು ನ್ಯಾಚುರಲ್ ಆಗಿ ಬೆಳ್ಳಗಾಗಿರುವ ತಲೆ ಕೂದಲಿಗೆ ಮೆಹಂದಿ ಪೇಸ್ಟ್ ಮತ್ತು ಇಂಡಿಗೋ ಪೌಡರನ್ನು ಹಾಕಿ ಕಲರ್ ಮಾಡಿಕೊಂಡ ನಂತರ ಅದು ತುಂಬ ದಿನ ಬರೋ ಥರ ನಾವು ಮತ್ತೆ ರೂಟ್ ಟಚಪ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತುಂಬಾ ಸಿಂಪಲಾಗಿ ಹೇಳ್ಕೊಡ್ತಾ ಇದ್ದೇನೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಒಂದ್ಸರಿ ನಾವು ನ್ಯಾಚುರಲ್ ಆಗಿ ಹೇರ್ ಕಲರ್ ಮಾಡಿಕೊಂಡ್ರೆ 1 ತಿಂಗಳು ಬಿಟ್ಟು ಅಥವಾ ಒಂದು 6 ವಾರ ಬಿಟ್ಟು ಮತ್ತೆ ರೂಟ್ ಟಚಪ್ ಮಾಡ್ಕೋಬೇಕು. ಪೂರ್ತಿ ಬೆಳಗಾಗೋ ತನಕ ಕಾದರೆ ನಮಗೆ ಮತ್ತೆ ಪುನಃ ತುಂಬ ಡೀಪ್ ವರ್ಕ್ ಜಾಸ್ತಿ ಕೆಲಸ ಬೇಕಾಗುತ್ತೆ. ಅದರಿಂದ ಇವತ್ತು ನಾನು ಸಿಂಪಲಾಗಿ 1 ತಿಂಗಳು 6 ತಿಂಗಳು ಬಿಟ್ಟು ರೂಟ್ ಟಚಪ್ ಹೇಗೆ ಮಾಡ್ಬೋದು ಅನ್ನೋದನ್ನು ಹೇಳ್ತಾ ಇದ್ದೀನಿ. ಇದಕ್ಕೆ ನಾನು ಬಳಸ್ತಾ ಇರುವಂಥದ್ದು ನ್ಯಾಟ್ ಹ್ಯಾಬಿಟ್ ಅವ್ರದ್ದು ಹೆನ್ನ ಪೇಸ್ಟ್. 100% ಪ್ಯೂರ್ ಆಗಿರುವಂಥ ನನ್ನ ತುಂಬ ಇಷ್ಟದ ಇದು ಮದಿರಂಗಿದು ಪೇಸ್ಟ್. ಅಂದರೆ ಪ್ರೀ ಸೋಕ್ಡ್ ಇರುತ್ತೆ, ಅಂದರೆ ಆಲ್ರೆಡಿ ಅವರೇ ಪೇಸ್ಟ್ ಮಾಡಿ ಟೀ ಕಾಫಿ ಡಿಕಾಕ್ಷನ್ ಹಾಕಿ ಅದಕ್ಕೆ ಬ್ರಾಹ್ಮಿ ಭೃಂಗರಾಜ್ ಇನ್ನೇನೇನೋ ಒಳ್ಳೆಯ ತಲೆಗೆ ಬೇಕಾಗಿರುವಂಥ ಎಲ್ಲ ಒಳ್ಳೊಳ್ಳೆಯ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸನ್ನೆಲ್ಲ ಹಾಕಿಬಿಟ್ಟು ಈ ಮದಿರಂಗಿಯನ್ನು ಪೇಸ್ಟ್ ರೆಡಿ ಮಾಡಿಟ್ಟಿರ್ತಾರೆ. ನಮಗೆ ಈಸಿಯಾಗಿ ಆನ್ಲೈನಲ್ಲಿ ಬೈ ಮಾಡ್ಬೋದು. ನಿಮಗೆ ಅದರ ಲಿಂಕ್ ಬೇಕಂತಂದರೆ ಈ ವಿಡಿಯೋದಲ್ಲಿ ಹಾಕಿರ್ತೇನೆ. 100% ಬೆಸ್ಟ್ ಅಂತಂದರೆ ಬೆಸ್ಟ್. ನಾನು ಯೂಸ್ ಮಾಡಿರೋದ್ರಲ್ಲಿ ಒಂದು ತುಂಬ ಇಷ್ಟದ ಮತ್ತು ತುಂಬ ಬೆಸ್ಟ್ ಅಂತಂದರೆ ಇದು. ಇದರ ಜೊತೆಗೆ ನಮಗೆ ಇಂಡಿಗೋ ಪೌಡರ್ ಬೇಕಾಗುತ್ತೆ. ಅವ್ರದ್ದು ಮೆಹಂದಿ ಪೇಸ್ಟ್ ಮತ್ತು ಇಂಡಿಗೋ ಪೌಡರ್ ಎರಡು ಒಟ್ಟಿಗೆ ಸಿಗುತ್ತೆ, ಕಾಂಬೋ ಆಗಿ ಸಿಗುತ್ತೆ. ಫಸ್ಟ್ ಒಂದು ಸ್ವಲ್ಪ ಇಂಡಿಗೋ ಪೌಡರನ್ನು ತಗೊಂಡು ಅದಕ್ಕೊಂಚೂರು ಉಗುರು ಬೆಚ್ಚಗಿನ ನೀರನ್ನು ಹಾಕಿ ನೋಡಿ, ಚಿಟಿಕೆಯಷ್ಟು ಉಪ್ಪನ್ನು ಹಾಕಬೇಕು. ಯಾಕೆ ಉಪ್ಪು ಅಂತಂದರೆ ಇಂಡಿಗೋ ಪೌಡರ್ದು ಕಲ್ಲರ್ ಬಿಡಲಿಕ್ಕೆ ಉಪ್ಪು ತುಂಬ ಒಳ್ಳೆಯದು, ಅಂದರೆ ಆ್ಯಕ್ಟಿವೇಟ್ ಮಾಡುತ್ತೆ. ಇದನ್ನ ಕ್ಲೀನಾಗಿ ಮಿಕ್ಸ್ ಮಾಡಿ ನೀವು ಪೇಸ್ಟ್ ಥರ ರೆಡಿ ಮಾಡ್ಕೋಬೇಕು. ತುಂಬ ಸಿಂಪಲ್ ಪ್ರೊಸೆಸ್ಸು. ನೀವು ಒಂದ್ಸರಿ ಕಲರ್ ಮಾಡಿದ ನಂತರ 6 ವಾರ ಬಿಟ್ಟು ಈ ಥರ ಮಾಡಿಕೊಂಡ್ರೆ ಮತ್ತೆ ನಿಮ್ಮ ತಲೆ ಕೂದಲಿನ ಕಲರ್ ಮತ್ತೊಂದು 2-3 ತಿಂಗಳ ತನಕ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಆದ್ದರಿಂದ ಒಂದು 6 ತಿಂಗಳಿಗೆ ಒಂದ್ಸರಿ ಇದೇ ಥರ ಸಿಂಪಲಾಗಿ ರೂಟ್ ಟಚಪ್ ಮಾಡಿದರೆ ಸಾಕು. ನೀವು ಯಾವತ್ತೂ ಮತ್ತೆ ಅಂದರೆ ತುಂಬ ಡೀಪ್ ಪ್ರೊಸೆಸ್ಸಿಂದ ಕಲರ್ ಮಾಡ್ಕೋಬೇಕು ಅನ್ನೋದು ಇರಲ್ಲ. ನೋಡಿ, ಈ ಥರ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಮಿಕ್ಸ್ ಮಾಡಿ, ಅಂದರೆ ತುಂಬ ತೆಳ್ಳಗೆ ಬೇಡ, ತುಂಬ ದಪ್ಪ ಬೇಡ. ಇದನ್ನ ಮಿಕ್ಸ್ ಮಾಡಿ, ಪೇಸ್ಟನ್ನು ಮಿಕ್ಸ್ ಮಾಡಿ ಒಂದು 5 ನಿಮಿಷ ಬಿಡಬೇಕು. 5 ಅಥವಾ 10 ನಿಮಿಷ ಬಿಡಬೇಕು. ಜಾಸ್ತಿ ಹೊತ್ತು ಇಂಡಿಗೋ ಪೌಡರ್ದು ಪೇಸ್ಟ್ ಮಾಡಿ ಇಟ್ರಿ ಅಂತಂದರೆ ಕಲರ್ ಡೈಲ್ಯೂಟ್ ಆಗುತ್ತೆ. ಆಮೇಲೆ ನಮಗೆ ಅದು ಅಷ್ಟು ಡೀಪಾಗಿ ಕಲರ್ ಬರಲ್ಲ. ಅದರಿಂದ ಈ ಸಿಂಪಲ್ ಟಿಪ್ಸನ್ನು ನೀವು ಕ್ಲೀನಾಗಿ ಫಾಲೋ ಮಾಡಬೇಕು. 5-10 ನಿಮಿಷ ಆದ ನಂತರ ಈ ಹೆನ್ನ ಪೇಸ್ಟನ್ನು ಒಂದು ಬೌಲಿಗೆ ಹಾಕ್ಕೊಳ್ಳಿ. ನಾವೇ ಮದರಂಗಿ ಕಲಿಸ್ಕೋಬೇಕು ಅಂತಂದರೆ ತುಂಬ ಕಷ್ಟ. ಪೌಡರ್ ತರಬೇಕು, ಟೀ ಕಾಫಿ ಡಿಕಾಕ್ಷನ್ ಮಾಡಬೇಕು, ಕಲಿಸ್ಬಿಟ್ಟು 6 ಗಂಟೆ ಇಡಬೇಕು. ಆದರೆ ನ್ಯಾಟ್ ಹ್ಯಾಬಿಟ್ ಅವ್ರದ್ದು ರೆಡಿ ಟು ಯೂಸ್ ಹೆನ್ನ ಪೇಸ್ಟ್ ಆ ಥರ ಅಲ್ಲ, ಸುಲಭವಾಗಿ ನಮಗೆ ಸಿಗುತ್ತೆ. ಅದನ್ನ ಜಸ್ಟ್ ಪೇಸ್ಟನ್ನು ಒಂದು ಬೌಲಿಗೆ ಹಾಕಿ ಒಂದ್ಸರಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ನೀವು ಫಸ್ಟ್ ಟೈಮ್ ಅಪ್ಲೈ ಮಾಡೋದಿದ್ರೆ ಈ ಪೇಸ್ಟನ್ನು ಹಚ್ಚಿ 2 ಗಂಟೆ ಬಿಟ್ಟು ಸ್ನಾನ ಮಾಡಿ ನೆಕ್ಸ್ಟ್ ಡೇ ಇಂಡಿಗೋ ಪೌಡರ್ದು ಪೇಸ್ಟ್ ಕಲಸಿ ಹಚ್ಕೋಬೇಕಾಗುತ್ತೆ. ಆವಾಗ ನ್ಯಾಚುರಲ್ ಬ್ಲ್ಯಾಕ್ ಬರುತ್ತೆ. ಇಲ್ಲಿ ನೀವು ರೂಟ್ ಟಚಪ್ ಮಾಡೋದಿದ್ರೆ ನಾನು ಇವಾಗ ಈ ವಿಡಿಯೋದಲ್ಲಿ ಹೇಳ್ತೀನಲ್ವ, ಆ ಮೆಥಡನ್ನು ಫಾಲೋ ಮಾಡಿದರೆ ಸಾಕು. ಫಸ್ಟ್ ಟೈಮ್ ಅಂತಂದರೆ ತುಂಬ ಬೆಳ್ಳಗಿರೋ ಕೂದಲಿರುತ್ತಲ್ವ, ನಾವು ಮದರಂಗಿ ಪೇಸ್ಟ್ ಹಚ್ಚಿ ಸ್ನಾನ ಮಾಡಿದ ನೆಕ್ಸ್ಟ್ ಡೇನೇ ನಾವು ಇಂಡಿಗೋ ಪೌಡ್ರದ್ದು ಪೇಸ್ಟ್ ಹಾಕ್ಕೋಬೇಕು. ಅದೇ ದಿನ ಹಾಕಿದರೆ ಆಗಲ್ಲ. ಆದರೆ ರೂಟ್ ಟಚಪ್ಪಿಗೆ ನಾವು ಈ ಪ್ರೊಸೆಸ್ ಅಂದರೆ ಫಾಲೋ ಮಾಡ್ಬೋದು. ಹೆನ್ನ ಪೇಸ್ಟ್ ರೆಡಿ ಇರುತ್ತೆ, ಅದನ್ನ ಬೌಲಿಗೆ ಹಾಕೋದು. ಹಾಗೆಯೇ ಇಂಡಿಗೋ ಪೇಸ್ಟ್ ನಾವು ಕಲಸಿ ಒಂದು 10 ನಿಮಿಷ ಆಯಿತು, ಅದನ್ನ ಮಿಕ್ಸ್ ಮಾಡ್ಕೊಳ್ಳೋದು. ಇದನ್ನ ಮತ್ತೆ 4 ಗಂಟೆ 6 ಗಂಟೆ ಸೋಕ್ ಮಾಡಿ ಇಡಬೇಕಾಗಿರುವಂಥ ಅವಶ್ಯಕತೆ ಏನೂ ಇಲ್ಲ. ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಕೈಗೆ ಗ್ಲೌಸ್ ಹಾಕ್ಕೊಳ್ಳಿ. ಕ್ಲೀನಾಗಿ ತಲೆ ಕೂದಲಿಗೆ ಹಚ್ಚಿ. ನಿಮಗೆ ಬರೇ ಇದೆಯಲ್ವ, ಅಂದರೆ ಎಲ್ಲಿ ಬೆಳ್ಳಗಾಗಿದೆ ಅಲ್ಲಿ ಮಾತ್ರ ಹಚ್ಚೋದಿದ್ರೆ ಸ್ವಲ್ಪ ಕಮ್ಮಿ ಪೇಸ್ಟ್ ಬೇಕಾಗ್ಬೋದು. ಬಟ್ ನಾನಿದು ಮೆಹಂದಿ ಅಲ್ವಾ, ನಾನು ಅಟ್ಲೀಸ್ಟ್ 1 ತಿಂಗಳಿಗೆ ಒಂದು ಸಾರಿ ಆದರೂ ಮೆಹಂದಿ ತಲೆ ಕೂದಲಿಗೆ ಹಚ್ತೇನೆ. ಯಾಕಂತಂದರೆ ತಲೆ ಕೂದಲು ದಪ್ಪ ಬರಲಿಕ್ಕೆ, ಚೆನ್ನಾಗಿರಲಿಕ್ಕೆ ಮೆಹಂದಿ ತುಂಬ ಒಳ್ಳೆಯದು. ಆದ್ದರಿಂದ ನಾನೇನು ಮಾಡ್ತಿದ್ದೀನಿ ಅಂತಂದರೆ ಈ ಪೇಸ್ಟನ್ನು ಫುಲ್ ತಲೆಗೆ ಹಚ್ಚಿಬಿಡ್ತಾ ಇದ್ದೇನೆ. ಯಾಕಂದರೆ ನಂದು ಏನು ಪೂರ್ತಿ ತಲೆ ಕೂದಲು ಬೆಳ್ಳಗಾಗಿಲ್ಲ, ಕಿವಿ ಹತ್ತಿರ ಹಣೆ ಭಾಗದಲ್ಲಿ ಅಷ್ಟೇ ಬೆಳ್ಳಗಾಗಿರೋದು. ಆದರೆ ಅಷ್ಟಕ್ಕೆ ಮಾತ್ರ ನಾನು ರೂಟ್ ಟಚಪ್ ಮಾಡ್ತಾ ಇಲ್ಲ. ನಾನೇನು ಮಾಡ್ತಾಯಿದ್ದೀನಿ ಅಂತಂದರೆ ಫುಲ್ ತಲೆ ಕೂದಲಿಗೆ ಹಚ್ತಾ ಇದ್ದೀನಿ. ಅದಕ್ಕೆ ಒಂದು ಪ್ಯಾಕೆಟನ್ನು ಫುಲ್ ಉಪಯೋಗ ಮಾಡ್ತಾ ಇದ್ದೇನೆ. ನಿಮಗೆ ಸ್ವಲ್ಪ ಬೇಕು ಅಂತಂದರೆ ನೀವನ್ನು ಓಪನ್ ಮಾಡಿ ಒಂಚೂರು ಹಾಕಿ ಅದನ್ನ ಕ್ಲೀನಾಗಿ ಕ್ಲೋಸ್ ಮಾಡಿ ನೀವು ಇಟ್ಬಿಡಬೇಕು. ಗಾಳಿ ಆಡಬಾರ್ದು. ಅದಕ್ಕೆ ಗಾಳಿ ಏನಾದರೂ ಹೋಯಿತು ಅಂತಂದರೆ ಅದು ಹಾಳಾಗೋಗುತ್ತೆ. ಅದರಿಂದ ಪೇಸ್ಟನ್ನು ನೀವು ಮೆಹಂದಿ ಪೇಸ್ಟನ್ನು ರೆಡಿ ಟು ಯೂಸ್ ಅಲ್ವಾ, 1 ಟೈಮ್ ಯೂಸ್ ಮಾಡಿ. ಅದನ್ನು ಮತ್ತೆ ನೀವು ತುಂಬ ದಿನ ಇಡುವಂಥ ಅವಶ್ಯಕತೆ ಇಲ್ಲ, ಅದು ಹಾಳಾಗುತ್ತೆ. ನೀವು 1-2 ಗಂಟೆ ಬಿಟ್ಟು ತಲೆ ಸ್ನಾನ ಮಾಡಿ. ಈ ಮೆಹಂದಿ ಮತ್ತು ಇಂಡಿಗೋ ಪೌಡರ್ದು ಪೇಸ್ಟ್ ಹಚ್ಚಿದ ನಂತರ ನೀವು ತಲೆ ಕೂದಲಿಗೆ ಒಂದು ಶವರ್ ಕ್ಯಾಪಿಂದ ಅಥವಾ ಒಂದು ಏನಾದರೂ ಕವರ್ ಇದ್ದರೆ
ಕ್ಲೋಸ್ ಮಾಡಿಡಿ. ಯಾಕಂತಂದರೆ ಗಾಳಿ ಆಡಿದರೆ ಏನಾಗುತ್ತೆ ಅಂತಂದರೆ ಕಲರ್ ಡೈಲ್ಯೂಟ್ ಆಗುತ್ತೆ, ಕಲರ್ ಬೇಗ ತಲೆಗೆ ಕೂದಲಿಗೆ ಇಳ್ಕೊಳ್ಳಲ್ಲ. ಅದರಿಂದ ನೀವು ಅದು ಪೂರ್ತಿ ಡ್ರೈ ಆಗಲಿಕ್ಕೆ ಬಿಡಬಾರ್ದು. 2 ಗಂಟೆ ನೀವೊಂದು ಪ್ಲಾಸ್ಟಿಕ್ ಕವರ್ ಅಥವಾ ಶವರ್ ಕ್ಯಾಪಿಂದ ತಲೆಗೆ ಕ್ಲೋಸ್ ಮಾಡಿ ಇಡಬೇಕು, ಕ್ಯಾಪ್ ಥರ ಹಾಕೋಬೇಕು. ಅದಾದ ನಂತರ ಶಾಂಪು ಹಾಕದೆ ತಲೆ ಸ್ನಾನ ಮಾಡಬೇಕು. ನೆಕ್ಸ್ಟ್ ಡೇ ಆಯಿಲ್ ಹಚ್ಚಿ ನೀವೇನು ಮಾಡಬೇಕು ಅಂತಂದರೆ ಮತ್ತೆ 1-2 ಗಂಟೆ ಬಿಟ್ಟು ತಲೆ ಸ್ನಾನ ಮಾಡಿದರೆ ಪೂರ್ತಿ ಕಲರ್ ತುಂಬ ಚೆನ್ನಾಗಿ ಬಂದಿರುತ್ತೆ, ಒಳ್ಳೆ ಶೇಡ್ ಬಂದಿರುತ್ತೆ. ಡಾರ್ಕ್ ಬ್ರೌನ್ ಅಥವಾ ಬರ್ಗಂಡಿ ಅಥವಾ ಲೈಟಾಗಿ ಇಂಡಿಗೋ ಪೌಡರ್ ಕಲರ್ ಹಾಕಿರೋದ್ರಿಂದ ನ್ಯಾಚುರಲ್ ಬ್ಲ್ಯಾಕ್ ಕೂಡ ಆಗಿರುತ್ತೆ. ಆದರೆ ಇದು ನೆಕ್ಸ್ಟ್ ಡೇ ನಿಮಗೆ ತುಂಬ ಬ್ಲ್ಯಾಕ್ ಆಗಿ ಕಾಣಿಸುತ್ತೆ. ತಲೆ ಕೂದಲು ತೊಳೆದ ತಕ್ಷಣ ನಿಮ್ಗೆ ಅಷ್ಟು ಬ್ಲ್ಯಾಕಾಗಿ ಕಾಣಿಸಲ್ಲ, ನೆಕ್ಸ್ಟ್ ಡೇ ತುಂಬ ಚೆನ್ನಾಗಿ ಕಾಣಿಸುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನೀವು ಮಾತ್ರ ನೋಡೋದಲ್ಲ ಬೇರೆಯವ್ರಿಗೆ ಶೇರ್ ಮಾಡಿ.